ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಷ್ ನಗರ, ಉಡುಪಿ. ನಮಸ್ಕಾರ ವೀಕ್ಷಕರೇ, ನಾಡಿನ ಎಲ್ಲ ಸಮಸ್ತ ವೀಕ್ಷಕರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಡುಗೆ ಕೋಣೆಯ ಅದ್ಭುತ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಪ್ಯೂರ್ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಶಂಕರ್ಪುರ, ಕಟ್ಪಾಡಿ. ಇದು ಗೌರಿ ಗಣೇಶ ಹಬ್ಬದ ವಿಶೇಷ ಸಂಚಿಕೆ. ಸೊ ಈ ಸಂಚಿಕೆಯಲ್ಲಿ ನಮ್ಮ ಅಶ್ವಿನಿ ಮೇಡಮ್ ಅವರು ಸ್ಪೆಷಲ್ ಆಗಿ ಯಾವ ತಿಂಡಿನ ನಿಮಗೆ ಹೇಳಿಕೊಡ್ತಾರ ಅಂತ ಅವರನ್ನೇ ಕೇಳೋಣ. ಮೊದಲು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಸ್ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಥ್ಯಾಂಕ್ ಯು. ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೂ ಸಹ ಹಾಗೂ ವೀಕ್ಷಕರಿಗೂ ಸಹ ಹಾರ್ದಿಕ ಶುಭಾಶಯಗಳು. ಗೌರಿ ಗಣೇಶ ಹಬ್ಬ ಅಂದ ತಕ್ಷಣ ಏನಾದರೂ ಸ್ಪೆಷಲ್ ಆಗಿ ನಾವು ಮನೆಯಲ್ಲಿ ಮಾಡೇ ಮಾಡ್ತೇವೆ. ಸೊ ನೀವು ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿ ಈ ದಿನ ಯಾವ ರೆಸಿಪಿಯನ್ನ ನಮ್ಮ ವೀಕ್ಷಕರಿಗೆ ಹೇಳಿ ಕೊಡ್ತಾ ಇದ್ದೀರಾ? ಗಣೇಶ ಅಂತ ಹೇಳಿದ್ಕೊಳ್ಳೆ ಮೋದಕ ಪ್ರಿಯ. ಹಾಗಾಗಿ ಸಾಮಾನ್ಯವಾಗಿ ಮೋದಕವನ್ನ ಎಲ್ಲರೂ ಸ್ಟೀಮ್ ಮಾಡಿ ಮಾಡ್ತಾರೆ. ನಾನು ಇವತ್ತೇನ್ ಡಿಫ್ರೆಂಟ್ ನಿಮ್ಮದು ಅಂತ ನಾನು ಕಾಯ್ತಾ ಇದ್ದೇನೆ. ವೆಯ್ಟ್ ಲಾಸ್ ರೆಸಿಪಿ ಅಂತ ಓಟ್ಸ್ ಯೂಸ್ ಮಾಡ್ತಾರೆ. ಹಾಗಾಗಿ ನಾನು ಇವತ್ತು ಓಟ್ಸ್ ಇಂದ ಮೋದಕವನ್ನ ಮಾಡೋದು. ವೆರಿ ನೈಸ್. ಓಟ್ಸ್ ಇಂದ ಡಿಫ್ರೆಂಟ್ ಆಗಿ ಮೋದಕ ಮಾಡ್ತಾ ಇದ್ದೀರಾ. ಅದನ್ನಂತೂ ನೋಡ್ಲೇಬೇಕು, ಟ್ರೈ ಅಂತೂ ಮಾಡ್ಲೇಬೇಕು. ಎಸ್, ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಮೋದಕ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಓಟ್ಸ್. ನಾನಿಲ್ಲಿ ಕ್ವೇಕರ್ ಓಟ್ಸ್, ರೆಗ್ಯುಲರ್ ಓಟ್ಸ್ ಅನ್ನು ತಗೊಂಡಿದ್ದೇನೆ. 1 ರಿಂದ 2 ಟೇಬಲ್ ಸ್ಪೂನ್ ತುಪ್ಪ, ಅರ್ಧ ಬೌಲ್ನಷ್ಟು ಜೋನಿ ಬೆಲ್ಲ. ಬೆಲ್ಲ ಇಲ್ಲ ಹೇಳುವವರು ಬೆಲ್ಲದ ಸಿರಪ್ಪನ್ನು ಯೂಸ್ ಮಾಡ್ಕೊಳ್ಬಹುದು. 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸ್ ಒಂದೊಂದು ಮುಷ್ಟಿಯಷ್ಟು ಬೀಜ, ಗೋಡಂಬಿ, ಪಿಸ್ತಾ ಹಾಗೂ ಬಾದಾಮಿಯನ್ನು ತೆಗೆದಿಟ್ಕೊಂಡಿದ್ದೇನೆ. ಮೊದಲಿಗೆ ನಾವು ತುಪ್ಪ ಹಾಕಿಕೊಂಡು ಓಟ್ಸನ್ನು ಹುರ್ಕೊಳ್ಬೇಕು. ಹಾಕೊಂಡು ಡ್ರೈ ಫ್ರೂಟ್ಸ್ಗಳನ್ನು ಸ್ವಲ್ಪ ಹುರ್ಕೊಳ್ಳುವ. ಹೌದು, ಮತ್ತೆ ಓಟ್ಸನ್ನು ಹಾಕಿದರೆ ಸರಿ ಆಗ್ತದೆ. ನಾನಿಲ್ಲಿ ಒಣ ದ್ರಾಕ್ಷಿನ ತಗೊಳ್ಳಿಲ್ಲ. ಒಣ ದ್ರಾಕ್ಷಿ ಇಷ್ಟ ಆಗ್ತದೆ ಹೇಳುವವರು ಸ್ವಲ್ಪ ಸಣ್ಣಗೆ ಅದನ್ನ ಕಟ್ ಮಾಡಿಕೊಂಡು ಹಾಕೊಳ್ಬಹುದು. ಇದಂತೂ ತುಂಬಾನೇ ಡಿಫ್ರೆಂಟ್ ಆಗಿದೆ. ಓಟ್ಸ್ ಇಂದ ಹೇಳ್ತಾರಲ್ಲ, ಐಡಿಯಾ ಇದ್ದರೆ ಜಗತ್ತನ್ನೇ ಬದಲಾಯಿಸಬಹುದು ಅಂತೇಳಿ. ಸೊ ನಿಮ್ಮ ಐಡಿಯಾದಿಂದ ನೀವು ಅಡುಗೆಗಳನ್ನು ಬದಲಾಯಿಸಿ ಮಾಡ್ತೀರಾ. ಅದು ತುಂಬಾ ಖುಷಿ ಆಗ್ತದೆ. ಅಂದ್ರೆ ಈಗ ಎಲ್ಲದರಲ್ಲೂ ಹೊಸತನವನ್ನು ಹುಡುಕ್ತಾ ಇರುವಾಗ, ಅಂದ್ರೆ ನೋಡಿದ್ದೆ ತಿನ್ನೋದು, ನೋಡಿದ್ದೆ ನೋಡೋದು ಅಂದ್ರೆ ಎಲ್ರಿಗೂ ಕೂಡ ಒಂಥರ ಬೋರೆ ಅಲ್ವಾ? ಸೊ ಡಿಫ್ರೆಂಟ್ ಇರುವಾಗ ಏನೋ ಒಂಥರ ಕುತೂಹಲದಿಂದ ಇಷ್ಟಪಡ್ತಾರೆ. ಟೇಸ್ಟಿ ಡಿಶ್ ಗಳನ್ನು ನಾವು ಆರೋಗ್ಯಕರವಾಗಿ ಮಾಡ್ಕೊಳ್ಬಹುದು, ಇದಂತೂ ಖಂಡಿತ. ಅದು ಅಲ್ಲದೆ ನಾವು ಮನೆಯಲ್ಲಿ ಈಗ ತುಪ್ಪ ಮಾಡೋದು ಸುಲಭ. ಈ ಪ್ಯಾಕೆಟ್ ಹಾಲುಗಳಲ್ಲಿ ಸಹ ಕೆನೆ ತುಂಬಾನೇ ಚೆನ್ನಾಗಿ ಬರ್ತದೆ. ಹಾಗಾಗಿ ಮನೆಯಲ್ಲೇ ದೇಸಿ ಗೀಯನ್ನು ಸಹ ಮಾಡಿಕೊಂಡು, ಆಯುರ್ವೇದದಲ್ಲಿ ಹೇಳುವ ಹಾಗೆ ದಿನಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪವನ್ನ ತಿನ್ಬೇಕಂತೆ. ಕೆಲವರು ವೆಯ್ಟ್ ಗೈನ್ ಆಗ್ತದೆ ಅಂತ ಹೇಳ್ತಾರೆ. ವೆಯ್ಟ್ ಗೈನ್ ಏನು ಆಗುದಿಲ್ಲ ದಿವ್ಯ. ಅದೇ ಹೆಚ್ಚಿನವರದೊಂದು ತುಪ್ಪದಿಂದ ವೇಟ್ ಆಗ್ತಾರೆ, ತುಂಬಾ ದಪ್ಪ ಆಗ್ತಾರೆ ಅನ್ನುವಂಥದ್ದೊಂದು ಇದೆ ತಲೆಯಲ್ಲಿ. ನಿಜವಾಗಿ ತುಪ್ಪ ವೇಟ್ ಗೇನ್ ಆಗುದಿಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಂತೂ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನ ಯಾವುದೇ ವಿಧದಲ್ಲಿ, ಅಂದ್ರೆ ಗಂಜಿಗೆ ಹಾಕಿ ಅಥವಾ ಚಪಾತಿಗೆ ಹಾಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ತಿಂದ್ರೆ ತುಂಬಾನೇ ಒಳ್ಳೇದು. ನೀವು ಗೌರಿ ಗಣೇಶ ಹಬ್ಬಕ್ಕೆ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಮನೆಯಲ್ಲಿ? ನಾವಂದ್ರೆ ಕಬ್ಬನ್ನ ಹಾಕಿ ಪಂಚಕಜ್ಜಾಯ ಅಂತ ಮಾಡ್ತೇವೆ. ಕಬ್ಬು ವಿಶೇಷ ಅಲ್ಲ ಗೌರಿ ಗಣೇಶ ಹಬ್ಬ ಅಂದ ತಕ್ಷಣ ಕಬ್ಬು ತುಂಬಾನೇ ವಿಶೇಷ. ಗಣಪತಿ ದೇವಸ್ಥಾನಗಳನ್ನ ವಿಸಿಟ್ ಮಾಡೋದು ಒಂದು ಇಂಪಾರ್ಟೆಂಟ್ ಆಗಿದೆ. ಅದೌದು. ನೀವು ಸಣ್ಣದ್ರಲ್ಲೆಲ್ಲ ಹೇಗೆ ನಿಮ್ಗೆ ನೆನಪಿದ್ಯಾ ಎಲ್ಲಿಯಾದ್ರೂ ಚೌತಿ ಸೆಲೆಬ್ರೇಷನ್ ಮಾಡಿರುವಂತದ್ದು ನಿಮ್ಮ ಫ್ಯಾಮಿಲಿ ಜೊತೆ, ಅಂದ್ರೆ ಅಪ್ಪ ಅಮ್ಮನ ಜೊತೆ? ಅಪ್ಪ ಅಮ್ಮ ಅಂತ ಹೇಳಿದ್ರೆ ಮನೆಯಲ್ಲಿ ಕಡುಬು ಅಂತೂ ಗಣಪತಿಗೆ ಇಷ್ಟ ಅಂತ ಹೇಳಿ ಮಾಡ್ತಾ ಇದ್ರು ಅಮ್ಮ. ಕಡುಬು ಮತ್ತೆ ಚಟ್ನಿ. ಅದು ಅಲ್ಲದೆ ನಮ್ಮ ಅಮ್ಮ ಕೈ ಹಿಡ್ಕೊಂಡು ಮನೆಗೆಲ್ಲ ಗಣಪತಿ ಇಡ್ತಾ ಇದ್ರು. ಅದೇನೋ ಇರ್ತದಲ್ವಾ, ಎಷ್ಟೋ ಗಣಪತಿ ನೋಡಿದ್ರೆ ಗಣಪತಿ ನೋಡ್ಬೇಕು ಅಂತೇಳಿ. ಅದು ಹುಚ್ಚು ನಮಗೂ ಕೂಡ ಇತ್ತು. ಕಾಲೇಜ್ಗೆಲ್ಲ ಹೋಗ್ತಿರ್ಬೇಕಾದ್ರೆ ಇದ್ದ ಬಸ್ಸಲ್ಲಿ ಎಲ್ಲೆಲ್ಲಿ ಇಟ್ಟಿದ್ದಾರೆ ಇಳಿದುಕೊಂಡು ಗಣಪತಿ ನೋಡೋದು ಹೋಗುದು, ಇದೇ ಕೆಲಸ. ಅನಂತೇಶ್ವರದಲ್ಲಿ ಒಂದು ಗಣಪತಿ ಇದೆ ಅಲ್ಲ, ಅದು ಒಂದೇ ಗಣಪತಿಯನ್ನ ನೋಡಿದ್ರೆ 21 ಗಣಪತಿಯನ್ನ ನೋಡಿದ್ರೆ ಪುಣ್ಯ ನಮ್ಗೆ ಸಿಗ್ತದೆ. ಹಾಗಂತ ನಮ್ಮಮ್ಮ ಹೇಳ್ತಾ ಇದ್ರು. ಕೆಲವೊಂದನ್ನ ನಾನು ನನ್ನ ಮಕ್ಕಳಿಗೂ ಟ್ರಾನ್ಸ್ಫರ್ ಮಾಡ್ಬೇಕಲ್ಲ. ನೀವು ಅಮ್ಮನಿಂದ ಕಲ್ತಿರೋದನ್ನ ನೀವೀಗ ನಿಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀರಾ. ಅದೊಂದು ನನ್ಗೆ ಖಂಡಿತ ನೆನಪಿದೆ. ಕೈ ಹಿಡ್ಕೊಂಡು, ನನ್ನ ತಮ್ಮನ ಕೈ ಹಿಡ್ಕೊಂಡು ಖುಷಿವೇ ಬೇರೆ ಅಲ್ವಾ?
ಈಗ ಅದೇ ಪ್ಯಾನಿಗೆ ನಾನು ಈ ಓಟ್ಸ್ ಅನ್ನು ಹಾಕೊಂಡು ಒಂದ್ 2 ನಿಮಿಷ ಕಪಲ್ ಆಫ್ ಮಿನಿಟ್ಸ್ ಅಷ್ಟೇ. ತುಪ್ಪ ಅದರಲ್ಲೇ ಇತ್ತು, ಹಾಗಾಗಿ ಹಾಕೊಳ್ಳಿಲ್ಲ. ಸ್ವಲ್ಪ ಇದು ಕ್ರಿಸ್ಪಿ ಆಗ್ತದೆ, ಅಲ್ಲಿಯವರೆಗೆ ನಾವು ಇದನ್ನು ಹುರ್ಕೊಂಡ್ರೆ ಆಯ್ತು. ನೀವು ನಿಮ್ಮ ಅಮ್ಮನಿಗೆ ಈ ಚೌತಿಯ ಟೈಮಲ್ಲೆಲ್ಲ ವಿಶೇಷ ತಿಂಡಿಗಳನ್ನೆಲ್ಲ ಮಾಡುವಾಗ ಹೆಲ್ಪ್ ಮಾಡ್ತಾ ಇದ್ದೀರಾ? ಅವರಿಂದ ಏನಾದ್ರೂ ಕಲ್ತಿರೋದು ಸ್ಪೆಷಲ್ ತಿಂಡಿ? 100% ದಿವ್ಯಾ, ಅಡುಗೆ ಏನು ನಾನು ಕಲ್ತಿದ್ದೇನೆ ನಮ್ಮ ಅಮ್ಮ ಮಾಡಿದ್ದನ್ನ ನೋಡಿ. ಅಮ್ಮನೇ ಟೀಚರ್ ನಿಮ್ಗೆ? ನಿಜವಾಗ್ಲೂ 100%. ಮನೆಯೇ ಮೊದಲ ಶಾಲೆ, ತಾಯಿಯೇ ಮೊದಲ ಗುರು ಅಂತಾರಲ್ಲ ಹಾಗೆ. ಅದರಿಂದ ಇಂಟ್ರೆಸ್ಟ್ ಬಂದದ್ದು ನನಗೆ ಅಮ್ಮನಲ್ಲೇ. ಗೊತ್ತಾಗ್ತದೆ ನೀವು ಮಾಡ್ಬೇಕಾದ್ರೆ ಇದು ಫ್ಯಾಮಿಲಿಯಿಂದನೇ ಬಂದಿರಬೇಕು ಅಂತ ಹೇಳಿ. ಎಲ್ರಿಗೂ ಇರೋದಿಲ್ಲ. ಈಗ ಮಾಡಿದ್ರು ಕೂಡ ಕೈ ಅಂದ್ರೆ ಟೇಸ್ಟ್ ಅಂತ ಇರ್ತದೆ. ನೀವು ಹೇಗೆ ಮಾಡಿದ್ರು ಕೆಲವೊಬ್ಬೊಬ್ರು ಒಳ್ಳೇದಾಗ್ತದೆ, ಆ ರೀತಿಯಾದಂತ ಒಂದು ಟೇಸ್ಟ್ ಕೂಡ ಬರ್ತದೆ. ಮತ್ತೆ ನಾವು ನಮ್ಮನೇಲಿ ಗಣೇಶ ಚತುರ್ಥಿಗೆ ಸ್ವಲ್ಪ ಕಡಿಮೆ ಭಕ್ಷ್ಯಗಳನ್ನ ಮಾಡುದು. ಅದು ಕಡುಬು ಮೋದಕ ಎಲ್ಲ ಮಾಡ್ತಿದ್ರು. ಅಷ್ಟಮಿಗಂತೂ ತುಂಬಾ ವಿಧದ ಐಟಮ್ಸ್ ಗಳನ್ನ ನಾವೇ 3-4 ಜನ ಕುತ್ಕೊಂಡು ಮಾಡ್ತಾ ಇದ್ದದ್ದು ಮನೆಯಲ್ಲಿ. ಈ ಗೌರಿ ಗಣೇಶ ಹಬ್ಬಕ್ಕೆ ಏನಾದ್ರೂ ಮೂರ್ತಿ ಇಡುವಂತದ್ದು, ಗಣಪತಿ ಮೂರ್ತಿ ಏನಾದ್ರೂ ಇದೆಯಾ ಫ್ಯಾಮಿಲಿಯಲ್ಲಿ? ಏನಿಲ್ಲ, ಹೊರಗಡೆನೆ. ಹೌದು, ಹೊರಗಡೆನೆ ಹೋಗ್ತಾ ಇದ್ದದ್ದು ನಾವು ನೋಡ್ಲಿಕ್ಕೆ. ನೆನಪಿದೆ ಮಾತ್ರ ನಮ್ಗೆ ಕರೆಕ್ಟ್ ಆಗಿ ನಾವು ಹೋಗ್ತಾ ಇದ್ದದ್ದು. ಬರ್ಬೇಕಾದ್ರೆ ಒಂದು ಜ್ಯೂಸ್, ಅದು ಸಣ್ಣ ಐಸ್ ಕ್ರೀಮ್, ಆ ತರ ಕಪ್ ಐಸ್ ಕ್ರೀಮ್ ತಿಂದು ಬರ್ತಾ ಇದ್ದದೆಲ್ಲ ಸಣ್ಣ ನೆನಪುಗಳು ಎನಿಸ್ಕೊಳ್ಳಕ್ಕೆ ತುಂಬಾ ಖುಷಿ ಅಲ್ವಾ? ಕರೆಕ್ಟ್ ಆಗಿ ಬಿಸಿ ಆದ್ರೆ ಸಾಕು. ಈಗ ಬಿಸಿ ಆಗಿದೆ, ನಾನು ಇದನ್ನ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ತೇನೆ. ಬಿಸಿ ಇರುವಾಗ್ಲೇ ಇದನ್ನ ನಾವು ಪೌಡರ್ ಮಾಡ್ಕೊಳ್ಬಾರ್ದು. ಒಂದ್ ಸ್ವಲ್ಪ ತಣ್ಣಗಾಗುವವರೆಗೆ ವೇಟ್ ಮಾಡಿ. ಪೌಡರ್ ಅಂದ್ರೆ ಫುಲ್ ತಣ್ಣಗೂ ಆಗ್ಬಾರ್ದು. ಹೌದು, ಸ್ವಲ್ಪ ತಣ್ಣಗಾಗ್ಬೇಕಂದ್ರೆ ನಾವು ಕೈಯಲ್ಲಿ ಮುಟ್ಲಿಕ್ಕೆ ಹೇಗೆ ಆಗ ಅದನ್ನ ಪೌಡರ್ ಮಾಡ್ಕೊಳ್ಬೇಕು. ಡ್ರೈ ಫ್ರೂಟ್ಸ್ ಗಳನ್ನ ಹಾಕೊಂಡು ಅದಕ್ಕೇನೆ ಮಿಕ್ಸ್ ಮಾಡ್ತೀರಾ? ಡ್ರೈ ಫ್ರೂಟ್ ಒಟ್ಟಿಗೆ ಪೌಡರ್ ಮಾಡ್ಕೊಳ್ತೇನೆ. ಹೌದು, ಯಾಕಂದ್ರೆ ಮೋದಕದ ಮೌಲ್ಡ್ ಅಲ್ಲಿ ಕರೆಕ್ಟ್ ಆಗಿ ಕೂತ್ಕೊಳ್ಳುದಿಲ್ಲ ಮೌಲ್ಡ್ ಅಲ್ಲಿ. ಹಾಗಾಗಿ ಪೌಡರ್ ಮಾಡಿದ್ರೆ ಮತ್ತೆ ಕೆಲವರೆಲ್ಲ ಮಕ್ಕಳು ಹೆಕ್ಕಿ ಇಡ್ತಾರೆ ಈ ಡ್ರೈ ಫ್ರೂಟ್ಸ್ ಗಳನ್ನ. ಹೀಗೆ ಪೌಡರ್ ಮಾಡಿದ್ರೆ ಗೊತ್ತು ಸಹ ಆಗುದಿಲ್ಲ ಅಲ್ಲ, ಹೈಡ್ ಮಾಡಿದ್ರೆ. ಇನ್ನೂ ತಲೆಯಲ್ಲಿ ಓಡ್ತಾ ಇದೆ ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಇನ್ನು ಕರೆಕ್ಟ್ ನೋಡಿದ ನಂತರನೇ ಪಿಕ್ಚರ್ ಗೊತ್ತಾಗಿದೆ. ಕರೆಕ್ಟ್ ಆಗಿ ಸ್ವಲ್ಪ ತಣ್ಣಗಾಗ್ಲಿ. ದಿವ್ಯಾ, ಈಗ ಸ್ವಲ್ಪ ತಣ್ಣಗಾಗಿದೆ ಇದು. ಇದನ್ನ ನಾನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ನೋಡಿ, ಕ್ರಿಸ್ಪಿನೆಸ್ ನಿಮ್ಗೆ ಫೀಲ್ ಆಗ್ತದೆ ನೋಡಿ ಆ ಸೌಂಡ್ ಅಲ್ಲಿ. ಹೌದು, ಹಾಗೆ ತುಂಬಾ ತಣ್ಣಗಾಗಬಾರ್ದು ಅಂತ ಅದಕ್ಕೆ ನಾನು ಹೇಳಿದ್ದು. ಬೇರೆ ಏನೆಲ್ಲ ಡಿಫ್ರೆಂಟ್ ಆಗಿ ಮಾಡ್ತೀರಾ ನೀವು ಹೀಗೆ ಮೋದಕ? ಬೇರೆ ಯಾವ್ದೆಲ್ಲ ಸ್ಪೆಷಲ್? ಅವಲಕ್ಕಿ ಮೋದಕ ಮಾಡಬಹುದು. ಅದು ಅಲ್ಲದೆ ಪನೀರ್ ಮೋದಕ ತುಂಬಾನೇ ಚೆನ್ನಾಗಿರ್ತದೆ. ಡ್ರೈ ಫ್ರೂಟ್ಸ್ ಗಳನ್ನ ಹಾಕಿದೆ ನೋಡಿ. ಒಂದು ಸುತ್ತಿದ್ದನ್ನ ನಾನು ಜರಿಯಾಗಿ ಪೌಡರ್ ಮಾಡ್ತೀನಿ. ಫುಲ್ ಸಣ್ಣಗೆ ಏನು ಪೌಡರ್ ಬೇಕಾಗಿಲ್ಲ. ಈಗ ಪೌಡರ್ ಮಾಡಿದಂತ ಮಿಶ್ರಣವನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ಬೌಲಿಗೆ. ಘಮ ಘಮ ನೋಡಿ ಡ್ರೈ ಫ್ರೂಟ್ಸ್. ಈಗ ನಿಮ್ಗೆ ಇದು ಓಟ್ಸ್ ಅಂತ ಗೊತ್ತೇ ಆಗುದಿಲ್ಲ. ನಂತರ ಇದಕ್ಕೆ ನಾವು ಇಟ್ಟಂತಹ ಏಲಕ್ಕಿಯ ಪೌಡರ್, ಬೆಲ್ಲವನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳುವ. ಹೀಗೆ ನೀರ್ ಬೆಲ್ಲವೇ ಯೂಸ್ ಮಾಡಿದ್ರೆ ಒಳ್ಳೆ. ನಾನು ಜೋನಿ ಬೆಲ್ಲವನ್ನ ಯೂಸ್ ಮಾಡಿದ್ದೇನೆ. ಜೋನಿ ಬೆಲ್ಲ ಇಲ್ಲ ಹೇಳುವವರು ಸಿರಪ್ ಅನ್ನ, ಪಾಕ ಬರ್ಬೇಕಂತ ಏನಿಲ್ಲ, ಸಿರಪ್ ಮಾಡಿ ಹಾಕಿದ್ರೆ ಸಾಕು. ಇದನ್ನ ನೋಡಿ, ಲಡ್ಡು ಕನ್ಸಿಸ್ಟೆನ್ಸಿ ಸಹ ಬರ್ತದೆ ಇದು. ಹಾಗೆ ಅದಕ್ಕೆ ಮತ್ತೆ ಪೌಡರ್ ನಾವು ಇದು ಹಾಕಿದ್ರೆ ಸಿರಪ್ ಹಾಕಿದ ಕೂಡಲೇ ಮಿಕ್ಸ್ ಆಗ್ತದೆ. ಅಥವಾ ಪುಡಿ ಬೆಲ್ಲ ಹಾಕುವವರು ಸಹ ಬಿಸಿ ಇರುವಾಗಲೇ ಹಾಕೊಂಡ್ರೆ ಓಟ್ಸ್ ಅನ್ನ ನೀರಾಗ್ತದಲ್ಲ, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಹಾಕೊಂಡ್ರೆ ನೀರಾಗ್ತದೆ. ನಂತರ ಅದನ್ನ ನಾವು ಮಾಡ್ಕೊಳ್ಬಹುದು. ಎಷ್ಟೊಂದು ವಿಧಾನ ಇದೆ ದಿವ್ಯಾ, ಮಾಡ್ಲಿಕ್ಕೆ ಒಂದು ನಮ್ಗೆ ಕುತೂಹಲ, ಕಲಿಯುವ ಕುತೂಹಲ ಬೇಕು. ನಿಜವಾಗ್ಲು ಇಂಟ್ರೆಸ್ಟ್ ಯಾವುದಕ್ಕೂ ಅಷ್ಟೇ ಅಲ್ವಾ? ಇಂಟ್ರೆಸ್ಟ್ ಇಲ್ಲದಿದ್ರೆ ವೇಸ್ಟ್. ನೋಡಿ, ಈ ತರ ಮಿಕ್ಸ್ ಆಯ್ತಲ್ಲ. ಈಗ ನಾನು ಈ ಮೌಲ್ಡ್ ಅನ್ನ ತಗೊಳ್ತೇನೆ. ಇದು ರೆಗ್ಯುಲರ್ ಆಗಿ ಎಲ್ಲ ಶಾಪ್ ಗಳಲ್ಲಿ ಸಿಗ್ತದೆ. ಸ್ವಲ್ಪ ಇದಕ್ಕೆ ತುಪ್ಪವನ್ನ ನಾನು ಗ್ರೀಸ್ ಮಾಡ್ಕೊಂಡೆ ನೋಡಿ. ಒಂದು ಬೆರಳಿನಿಂದ ಗ್ರೀಸ್ ಮಾಡ್ಕೊಂಡು ಅದಕ್ಕೆ ಹೌದು ಫಿಲ್ ಮಾಡಿದ್ರೆ ಆಯ್ತು ನೋಡಿ. ಹೀಗೆ ಓಟ್ಸ್ ಇದೆ ಅಂತಾನು ನಿಮ್ಗೆ ಅನ್ಸೋದಿಲ್ಲ.
ನಿಮ್ಮ ಸಿಹಿಗೆ ಅನುಸಾರವಾಗಿ ಬೆಲ್ಲವನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಸಪೋಸ್ ಬೆಲ್ಲ ಬೇಡ ಹೇಳುವವರು ಸಕ್ಕರೆ ಪುಡಿಯನ್ನ ಹಾಕೊಳ್ಬಹುದು, ಅವರವರ ಇಷ್ಟ ಅದು. ಮಹಾರಾಷ್ಟ್ರಗಳಲ್ಲಿ ಮೋದಕ ಅಂದ್ರೆ ತುಂಬಾನೇ ಫೇಮಸ್. ಎಲ್ಲರೂ ಪ್ರತಿ ಮನೆಯಲ್ಲಿ ಸಹ ಅದನ್ನ ಮಾಡ್ತಾರೆ. ಗಣಪತಿಯನ್ನ ಕೂರಿಸ್ತಾರಲ್ಲ, ಬಾಲಗಂಗಾಧರ ತಿಲಕರು ಒಗ್ಗಟ್ಟಿಗೋಸ್ಕರ ಗಣೇಶ ಚತುರ್ಥಿಯನ್ನ ಪ್ರಾರಂಭಿಸಿದ್ದು. ಈಗ ಅದೊಂದು ಸಾರ್ವಜನಿಕ ವಲಯದಲ್ಲಿ ಒಂದು ತುಂಬಾನೇ ಟ್ರೆಂಡಿಂಗ್ ಅಲ್ಲ. ಅದೇ ರೀತಿ ಇವಾಗ ನೋಡಿ, ಚೌತಿಯ ದಿನ ಒಂದು ಚಂದ್ರನನ್ನು ನೋಡಬಾರ್ದು ಅನ್ನುವಂತ ಒಂದು ಮಾತಿದೆ ಅಲ್ವಾ? ಸೊ ನೀವ್ ಯಾವತ್ತಾದ್ರೂ ಚಂದ್ರನನ್ನು ನೋಡಿದೀರಾ? ಏನಾದ್ರೂ ಅನುಭವ ಇದೆಯಾ? ನಾವು ನೋಡಬಾರ್ದು ಅಂತ ಎಣಿಸ್ಕೊಂಡು ಹೊರಗೆ ಕಣ್ಣಿಗೆ ಕಾಣೋದು. ಖಂಡಿತ ನನ್ ಮಗ ಒಂದ್ 2 ಸರ್ತಿ ಹೇಳಿದಾನೆ, ಅಮ್ಮ ಇವತ್ತು ಚಂದ್ರ ನೋಡಿ ಅಮ್ಮ ಅಂತ. ಅವನು ನೋಡಿದಾನೆ. ಆಮೇಲೆ ಅವನಿಗೆ ಟೆನ್ಷನ್, ಅಮ್ಮ ನಮ್ಗೆ ಏನಾದ್ರೂ ಅಪವಾದ ಬರ್ತದೆ, ಏನಾದ್ರೂ ಆಗಿದೆ ಹಾಗೆ. ನನ್ಗೆ ಅಂದ್ರೆ ಆತರ ಏನು ಫೀಲ್ ಆಗಲಿಲ್ಲ. ಅಂದ್ರೆ ನಾನಷ್ಟು ಮನಸ್ಸಿಗೆ ತಗೊಳ್ಳಿಲ್ಲ. ಹೆಚ್ಚಿನವ್ರು ಏನ್ ಮಾಡ್ತಾರೆ, ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಆಗ್ತದೆ ಆಗ್ತದೆ ಅಂತ ಹೋದ್ರೆ ಖಂಡಿತ ಆಗ್ತದೆ. ಯಾವುದು ಸಹ ಹಾಗೆ ಅಲ್ಲ, ನಾವು ಹೆದ್ರಿ ಹೋದಾಗ ಅದೇ ಆಗೋದು. ಸೊ ಸ್ವಲ್ಪ ಪ್ರೆಸ್ ಮಾಡ್ತಾ ಫಿಲ್ ಮಾಡ್ಬೇಕು. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಹೌದು ಮೋದಕ ರೆಡಿ ಆಯ್ತಲ್ಲ. ಮನೆಗೆ ಹೋಗಿ ಮಾಡ್ತೀರಾ? ನಿಜ, ಅದೇ ನಾನು ಎನಿಸ್ತಾ ಇದ್ದೆ ಈ ಸಲ ಮಾಡ್ಲೇಬೇಕು ಅಂತ ಹೇಳಿ. ತುಂಬಾ ಈಸಿ ಇದೆ ಅಲ್ಲ? ಈಸಿ ಇದೆ. ಅವಲಕ್ಕಿಯಿಂದ ಸಹ ನಾವು ಮೋದಕ ಮಾಡ್ಕೊಳ್ಳಬಹುದು. ಓಟ್ಸ್ ಹಾಕುವ ಬದಲಿಗೆ ಅವಲಕ್ಕಿ ಯೂಸ್ ಮಾಡ್ಕೊಳ್ಳೋದು. ಅದೇ ರೀತಿ ಪೌಡರ್ ಮಾಡ್ಕೊಳ್ಳೋದು ಮಾಡ್ಕೊಂಡ್ರೆ ಓಕೆ. ಡ್ರೈ ಫ್ರೂಟ್ಸ್ ಗಳನ್ನ ಹಾಕಿ ಸ್ವಲ್ಪ ಡೆಸಿಕೇಟೆಡ್ ಕೊಕೊನಟ್ ಅಂದ್ರೆ ಕೊಬ್ಬರಿಯನ್ನು ಸಹ ಯೂಸ್ ಹಾಕೊಳ್ಳಬಹುದು. ಅದು ಕೂಡ ಪೌಡರ್ ಮಾಡುವಾಗ ಹಾಕಬೇಕು. ಹೌದು. ಡೆಸಿಕೇಟೆಡ್ ಕೊಕೊನಟ್ ಅಂದ್ರೆ ನಿಮಗೆ ಪ್ಯಾಕೆಟ್ ಅಲ್ಲಾದ್ರೆ ಡೈರೆಕ್ಟ್ ಸಿಗ್ತದೆ. ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದಾದ್ರೆ ಒಂದು ಸುತ್ತು ಅದು ಸಹ ಫ್ರೈ ಮಾಡ್ಕೊಂಡು ಮತ್ತೆ ಪೌಡರ್ಗೆ ಹಾಕಲಿಕ್ಕೆ ಅಷ್ಟೇ. ಎಷ್ಟೆಲ್ಲ ತುಂಬಾ ಈಸಿಯಲ್ಲಿ ಮಾಡ್ಬೋದಲ್ಲ? 100% ದಿವ್ಯಾ. ಅದೇ ಐಡಿಯಾ ಬೇಕು ಹೇಳೋದಷ್ಟೇ. ಕೆಲವರಿಗೆ ಅಡುಗೆ ಅಂದ್ರೇನೆ ಟೆನ್ಷನ್ ಆಗಿ ಬಿಡುತ್ತೆ. ಸೊ ಏನ್ ಮಾಡೋದು ಇವತ್ತು, ಏನ್ ಮಾಡೋದು ಅಂತ. ನಿಜ, ಹಬ್ಬ ಬಂತಂದ್ರೆ ಕೂಡ ಅಷ್ಟೇ, ಏನ್ ಮಾಡೋದು ಅದೇ ಟೆನ್ಷನ್ ಇರ್ತದೆ. ಸೊ ಅಂತದ್ರಲ್ಲಿ ಇಂಥದ್ದೆಲ್ಲ ಈಸಿ ಎಲ್ಲ ನೀವು ಹೇಳಿಕೊಟ್ರೆ ತುಂಬಾನೇ ಖುಷಿ ಅನಿಸ್ತದೆ. ಎಲ್ರು ಮಾಡಬಹುದಲ್ಲ? ಹೌದು. ಮತ್ತೆ ಇಂಗ್ರೀಡಿಯೆಂಟ್ಸ್ ಹ್ಯಾಂಡಿ ಆಗಿರ್ತದೆ, ಕಿಚನ್ ಅಲ್ಲಿ ಇರ್ತದೆ. ಹೌದು. ಏನು ಪಟ್ಟ ಹೊರಗೆ ಹೋಗಿ ತರಬೇಕಂತ ಇಲ್ಲ. ಆದಷ್ಟು ಮನೆಯಲ್ಲಿ ಇರುವಂತಹ ವಸ್ತುಗಳ ಜಾಸ್ತಿ ಐಟಮ್ಸ್ ಇಲ್ಲ ನೋಡಿ ಇದರಲ್ಲಿ. ಡ್ರೈ ಫ್ರೂಟ್ಸ್ ಅಂತ ಇರ್ತದೆ ಮನೆಯಲ್ಲಿ. ಸಪೋಸ್ ಪಿಸ್ತಾ ಇಲ್ಲ ಅಂತ ಹೇಳಿದ್ರು ಏನೋ ಟೆನ್ಷನ್ ಇಲ್ಲ, ಇದ್ದಂತಹ ಸ್ಕಿಪ್ ಮಾಡಿದ್ರೆ ಅಷ್ಟೇ. ಎಸ್ ನೋಡಿ, ಗಣಪತಿಗೂ ಕೂಡ ತುಂಬಾನೇ ಖುಷಿ ಆಗ್ಬೋದು. ಯಾಕಂದ್ರೆ ಡಿಫ್ರೆಂಟ್ ಆಗಿ ಓಟ್ಸ್ ಅಲ್ಲಿ ಮಾಡ್ತಾ ಇದ್ದೇವಲ್ವಾ? ಯಾವಾಗ್ಲೂ ಕೊಡುವುದೇ ಇದು ಮೋದಕ ಒಂದೇ ತರ ಇದ್ರು ದೇವರಿಗೂ ಬೇಸರ. ಹೌದು, ನಮಗೂ ಒಂಥರ ಖುಷಿನೇ, ಡಿಫ್ರೆಂಟ್ ಆಗಿ ಮಾಡಿದ್ದೇವೆ ಅನ್ನೋದು. ದೇವರ ಹೆಸರಲ್ಲಿ ತಿನ್ನೋದು ನಾವೇ ಅಲ್ಲ. ಆಮೇಲೆ ಪರಿಮಳ ಅಂತೂ ತುಂಬಾನೇ ಬರ್ತಾ ಇದೆ. ದಿವ್ಯಾ ಅವರೇ, ಗಣೇಶ್ ಚತುರ್ಥಿ ಸ್ಪೆಷಲ್ ಓಟ್ಸ್ ನ ಮೋದಕ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡಿ. ನಿಜವಾಗ್ಲೂ ಟೇಸ್ಟ್ ಮಾಡ್ಬೇಕು, ಯಾಕಂದ್ರೆ ಡಿಫ್ರೆಂಟ್ ಆಗಿ ಒಂದು ಓಟ್ಸ್ ನಿಂದ ಮಾಡಿದ್ದೀರಾ. ಹೇಗೆ ಟೇಸ್ಟ್ ಇದೆ ಅಂತ ಹೇಳ್ತೇನೆ ನಾನು. ಎಸ್ ವೀಕ್ಷಕರೇ, ನಾನು ಟೇಸ್ಟ್ ಮಾಡ್ತೇನೆ. ಅದಕ್ಕಿಂತ ಮೊದಲು ಇದು ಮಾಡುವಾಗ ಏನಾದ್ರೂ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಮಿಸ್ ಆಗಿದ್ರೆ ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ಮೋದಕ ಮಾಡ್ಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಬೌಲ್ನಷ್ಟು ಓಟ್ಸ್. ನಾನಿಲ್ಲಿ ಪೇಕರ್ ಓಟ್ಸ್ ರೆಗ್ಯುಲರ್ ಓಟ್ಸ್ ಅನ್ನ ತಗೊಂಡಿದ್ದೇನೆ. 1 ರಿಂದ 2 ಟೇಬಲ್ ಸ್ಪೂನ್ ತುಪ್ಪ, ಅರ್ಧ ಬೌಲ್ನಷ್ಟು ಜೋನಿ ಬೆಲ್ಲ. ಬೆಲ್ಲ ಇಲ್ಲ ಹೇಳುವವರು ಬೆಲ್ಲದ ಸಿರಪ್ಪನ್ನು ಯೂಸ್ ಮಾಡ್ಕೊಳ್ಬಹುದು. 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸ್ ಒಂದೊಂದು ಮುಷ್ಟಿಯಷ್ಟು ಬೀಜ ಗೋಡಂಬಿ, ಪಿಸ್ತಾ ಹಾಗೂ ಬಾದಾಮಿಯನ್ನು ತೆಗೆದಿಟ್ಕೊಂಡಿದ್ದೇನೆ. ಮೊದಲಿಗೆ ನಾವು ತುಪ್ಪ ಹಾಕಿಕೊಂಡು ಓಟ್ಸನ್ನು ಹುರ್ಕೊಳ್ಬೇಕು. ಹಾಕೊಂಡು ಡ್ರೈ ಫ್ರೂಟ್ಸ್ಗಳನ್ನು ಸ್ವಲ್ಪ ಹುರ್ಕೊಳ್ಳುವ. ಹೌದು,
ಮತ್ತೆ ಓಟ್ಸ್ ಅನ್ನು ಹಾಕಿದ್ರೆ ಸರಿ ಆಗ್ತದೆ. ನಾನಿಲ್ಲಿ ಒಣ ದ್ರಾಕ್ಷಿನ ತಗೊಳ್ಳಿಲ್ಲ. ಒಣ ದ್ರಾಕ್ಷಿ ಇಷ್ಟ ಆಗ್ತದೆ ಹೇಳುವವರು ಸ್ವಲ್ಪ ಸಣ್ಣಗೆ ಅದನ್ನ ಕಟ್ ಮಾಡ್ಕೊಂಡು ಹಾಕೊಳ್ಬಹುದು. ಇದಂತೂ ತುಂಬಾನೇ ಡಿಫ್ರೆಂಟ್ ಆಗಿದೆ ಓಟ್ಸ್ ಇಂದ. ಹೇಳ್ತಾರಲ್ಲ ಐಡಿಯಾ ಇದ್ದರೆ ಜಗತ್ತನ್ನೇ ಬದಲಾಯಿಸಬಹುದು ಅಂತ ಹೇಳಿ. ಸೊ ನಿಮ್ಮ ಐಡಿಯಾದಿಂದ ನೀವು ಅಡುಗೆಗಳನ್ನು ಬದಲಾಯಿಸಿ ಮಾಡ್ತೀರಾ, ಅದು ತುಂಬಾ ಖುಷಿ ಆಗ್ತದೆ. ಅಂದ್ರೆ ಈಗ ಎಲ್ಲದರಲ್ಲೂ ಹೊಸತನವನ್ನು ಹುಡುಕ್ತಾ ಇರುವಾಗ ಅಂದ್ರೆ ನೋಡಿದ್ದೆ ತಿನ್ನೋದು ನೋಡಿದ್ದೆ ನೋಡೋದಂದ್ರೆ ಎಲ್ರಿಗೂ ಕೂಡ ಒಂಥರ ಬೋರೆ ಅಲ್ವಾ. ಸೊ ಡಿಫ್ರೆಂಟ್ ಇರುವಾಗ ಏನೋ ಒಂಥರ ಕುತೂಹಲದಿಂದ ಇಷ್ಟಪಡ್ತಾರೆ. ಟೇಸ್ಟಿ ಡಿಶ್ ಗಳನ್ನು ನಾವು ಆರೋಗ್ಯಕರವಾಗಿ ಮಾಡ್ಕೊಳ್ಬಹುದು, ಇದಂತೂ ಖಂಡಿತ. ಅದು ಅಲ್ಲದೆ ನಾವು ಮನೆಯಲ್ಲಿ ಈಗ ತುಪ್ಪ ಮಾಡೋದು ಸುಲಭ. ಈ ಪ್ಯಾಕೆಟ್ ಹಾಲುಗಳಲ್ಲಿ ಸಹ ಕೆನೆ ತುಂಬಾನೇ ಚೆನ್ನಾಗಿ ಬರ್ತದೆ. ಹಾಗಾಗಿ ಮನೆಯಲ್ಲೇ ದೇಸಿ ಗೀಯನ್ನು ಸಹ ಮಾಡಿಕೊಂಡು ಆಯುರ್ವೇದದಲ್ಲಿ ಹೇಳುವ ಹಾಗೆ ದಿನಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪವನ್ನ ತಿನ್ಬೇಕಂತೆ. ಕೆಲವರು ವೆಯ್ಟ್ ಗೈನ್ ಆಗ್ತದೆ ಅಂತ ಹೇಳ್ತಾರೆ. ವೆಯ್ಟ್ ಗೈನ್ ಏನಾಗುದಿಲ್ಲ ದಿವ್ಯ. ಅದೇ ಹೆಚ್ಚಿನವರದೊಂದು ತುಪ್ಪದಿಂದ ವೇಟ್ ಆಗ್ತಾರೆ, ತುಂಬಾ ದಪ್ಪ ಆಗ್ತಾರೆ ಅನ್ನುವಂಥದ್ದೊಂದು ಇದೆ ತಲೆಯಲ್ಲಿ. ನಿಜವಾಗಿ ತುಪ್ಪ ವೇಟ್ ಗೇನ್ ಆಗುದಿಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಂತೂ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನ ಯಾವುದೇ ವಿಧದಲ್ಲಿ ಅಂದ್ರೆ ಗಂಜಿಗೆ ಹಾಕಿಯೋ ಅಥವಾ ಚಪಾತಿಗೆ ಹಾಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ತಿಂದ್ರೆ ತುಂಬಾನೇ ಒಳ್ಳೇದು. ನೀವು ಗೌರಿ ಗಣೇಶ ಹಬ್ಬಕ್ಕೆ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಮನೆಯಲ್ಲಿ? ನಾವಂದ್ರೆ ಕಬ್ಬನ್ನ ಹಾಕಿ ಪಂಚಕಜ್ಜಾಯ ಅಂತ ಮಾಡ್ತೇವೆ. ಕಬ್ಬು ವಿಶೇಷ ಅಲ್ಲ ಈ ಗೌರಿ ಗಣೇಶ ಹಬ್ಬ ಅಂದ ತಕ್ಷಣ ಕಬ್ಬು ತುಂಬಾನೇ ವಿಶೇಷ. ಗಣಪತಿ ದೇವಸ್ಥಾನಗಳನ್ನ ವಿಸಿಟ್ ಮಾಡೋದು ಒಂದು ಇಂಪಾರ್ಟೆಂಟ್ ಆಗಿದೆ. ಅದೌದು. ನೀವು ಸಣ್ಣದ್ರಲ್ಲೆಲ್ಲ ಹೇಗೆ ನಿಮ್ಗೆ ನೆನಪಿದ್ಯಾ ಎಲ್ಲಿಯಾದ್ರೂ ಚೌತಿ ಸೆಲೆಬ್ರೇಷನ್ ಮಾಡಿರುವಂತದ್ದು ನಿಮ್ಮ ಫ್ಯಾಮಿಲಿ ಜೊತೆ, ಅಂದ್ರೆ ಅಪ್ಪ ಅಮ್ಮನ ಜೊತೆ? ಅಪ್ಪ ಅಮ್ಮ ಅಂತ ಹೇಳಿದ್ರೆ ಮನೆಯಲ್ಲಿ ಕಡುಬು ಅಂತೂ ಗಣಪತಿಗೆ ಇಷ್ಟ ಅಂತ ಹೇಳಿ ಮಾಡ್ತಾ ಇದ್ರು ಅಮ್ಮ. ಕಡುಬು ಮತ್ತೆ ಚಟ್ನಿ. ಅದು ಅಲ್ಲದೆ ನಮ್ಮ ಅಮ್ಮ ಕೈ ಹಿಡ್ಕೊಂಡು ಮನೆಗೆಲ್ಲ ಗಣಪತಿ ಇಡ್ತಾ ಇದ್ರು. ಅದೇನೋ ಇರ್ತದಲ್ವಾ, ಎಷ್ಟೋ ಗಣಪತಿ ನೋಡಿದ್ರೆ ಗಣಪತಿ ನೋಡ್ಬೇಕು ಒಳ್ಳೇದು ಅಂತೇಳಿ. ಅದು ಹುಚ್ಚು ನಮಗೂ ಕೂಡ ಇತ್ತು. ಕಾಲೇಜ್ಗೆಲ್ಲ ಹೋಗ್ತಿರ್ಬೇಕಾದ್ರೆ ಇದ್ದ ಬಸ್ಸಲ್ಲಿ ಎಲ್ಲೆಲ್ಲಿ ಇಟ್ಟಿದ್ದಾರೆ ಇಳಿದುಕೊಂಡು ಗಣಪತಿ ನೋಡೋದು ಹೋಗುದು, ಇದೇ ಕೆಲಸ. ಅನಂತೇಶ್ವರದಲ್ಲಿ ಒಂದು ಗಣಪತಿ ಇದೆ ಅಲ್ಲ, ಅದು ಒಂದೇ ಗಣಪತಿಯನ್ನ ನೋಡಿದ್ರೆ 21 ಗಣಪತಿಯನ್ನ ನೋಡಿದ ಪುಣ್ಯ ನಮ್ಗೆ ಸಿಗ್ತದೆ. ಹಾಗಂತ ನಮ್ಮಮ್ಮ ಹೇಳ್ತಾ ಇದ್ರು. ಕೆಲವೊಂದನ್ನ ನಾನು ನನ್ನ ಮಕ್ಕಳಿಗೂ ಟ್ರಾನ್ಸ್ಫರ್ ಮಾಡ್ಬೇಕಲ್ಲ. ನೀವು ಅಮ್ಮನಿಂದ ಕಲ್ತಿರೋದನ್ನ ನೀವೀಗ ನಿಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀರಾ. ಅದೊಂದು ನನ್ಗೆ ಖಂಡಿತ ನೆನಪಿದೆ. ಕೈ ಹಿಡ್ಕೊಂಡು ನನ್ನ ತಮ್ಮನ ಕೈ ಹಿಡ್ಕೊಂಡು ಈಗ ಅದೇ ಪ್ಯಾನಿಗೆ ನಾನು ಈ ಓಟ್ಸ್ ಅನ್ನು ಹಾಕೊಂಡು 2 ನಿಮಿಷ ಕಪಲ್ ಆಫ್ ಮಿನಿಟ್ಸ್ ಅಷ್ಟೇ. ತುಪ್ಪ ಅದ್ರಲ್ಲೇ ಇತ್ತು, ಹಾಗಾಗಿ ಹಾಕೊಳ್ಳಿಲ್ಲ. ಸ್ವಲ್ಪ ಇದು ಕ್ರಿಸ್ಪಿ ಆಗ್ತದೆ, ಅಲ್ಲಿಯವರೆಗೆ ನಾವು ಇದನ್ನು ಹುರ್ಕೊಂಡ್ರೆ ಆಯ್ತು. ನೀವು ನಿಮ್ಮ ಅಮ್ಮನಿಗೆ ಈ ಚೌತಿಯ ಟೈಮಲ್ಲೆಲ್ಲ ವಿಶೇಷ ತಿಂಡಿಗಳನ್ನೆಲ್ಲ ಮಾಡುವಾಗ ಹೆಲ್ಪ್ ಮಾಡ್ತಾ ಇದ್ದೀರಾ? ಅವರಿಂದ ಏನಾದ್ರೂ ಕಲ್ತಿರೋದು ಸ್ಪೆಷಲ್ ತಿಂಡಿ ನೆನಪಿದೆಯಾ? 100% ದಿವ್ಯಾ. ಅಡುಗೆ ಏನು ನಾನು ಕಲ್ತಿದ್ದೇನೆ ನಮ್ಮ ಅಮ್ಮ ಮಾಡಿದ್ದನ್ನ ನೋಡಿ. ಅಮ್ಮನೇ ಟೀಚರ್ ನಿಮ್ಗೆ? ನಿಜವಾಗ್ಲೂ 100%. ಮನೆಯೇ ಮೊದಲ ಶಾಲೆ, ತಾಯಿಯೇ ಮೊದಲ ಗುರು ಅಂತಾರಲ್ಲ ಹಾಗೆ. ಅದರಿಂದ ಇಂಟ್ರೆಸ್ಟ್ ಬಂದದ್ದು ನನಗೆ ಅಮ್ಮನಲ್ಲೇ. ಗೊತ್ತಾಗ್ತದೆ ನೀವು ಮಾಡ್ಬೇಕಾದ್ರೆ ಇದು ಫ್ಯಾಮಿಲಿಯಿಂದನೇ ಬಂದಿರ್ಬೇಕು ಅಂತ ಹೇಳಿ. ಎಲ್ರಿಗೂ ಇರೋದಿಲ್ಲ. ಈಗ ಮಾಡಿದ್ರು ಕೂಡ ಕೈ ಅಂದ್ರೆ ಟೇಸ್ಟ್ ಅಂತ ಇರ್ತದೆ. ನೀವು ಹೇಗೆ ಮಾಡಿದ್ರು ಕೆಲವೊಬ್ಬೊಬ್ರು ಒಳ್ಳೇದಾಗ್ತದೆ, ಆ ರೀತಿಯಾದಂತ ಒಂದು ಟೇಸ್ಟ್ ಕೂಡ ಬರ್ತದೆ. ಮತ್ತೆ ನಾವು ನಮ್ಮನೇಲಿ ಗಣೇಶ ಚತುರ್ಥಿಗೆ ಸ್ವಲ್ಪ ಕಡಿಮೆ ಭಕ್ಷ್ಯಗಳನ್ನ ಮಾಡುದು. ಅದು ಕಡುಬು ಮೋದಕ ಎಲ್ಲ ಮಾಡ್ತಿದ್ರು. ಅಷ್ಟಮಿಗಂತೂ ತುಂಬಾ ವಿಧದ ಐಟಮ್ಸ್ ಗಳನ್ನ ನಾವೇ 3-4 ಜನ ಕುತ್ಕೊಂಡು ಮಾಡ್ತಾ ಇದ್ದದ್ದು ಮನೆಯಲ್ಲಿ. ಈ ಗೌರಿ ಗಣೇಶ ಹಬ್ಬಕ್ಕೆ ಏನಾದ್ರೂ ಮೂರ್ತಿ ಇಡುವಂತದ್ದು, ಗಣಪತಿ ಮೂರ್ತಿ ಏನಾದ್ರೂ ಇದೆಯಾ ಫ್ಯಾಮಿಲಿಯಲ್ಲಿ? ಏನಿಲ್ಲ, ಹೊರಗಡೆನೆ. ಹೌದು, ಹೊರಗಡೆನೆ ಹೋಗ್ತಾ ಇದ್ದದ್ದು ನಾವು ನೋಡ್ಲಿಕ್ಕೆ. ನೆನಪಿದೆ ಮಾತ್ರ ನಮ್ಗೆ ಕರೆಕ್ಟ್ ಆಗಿ ನಾವು ಹೋಗ್ತಾ ಇದ್ದದ್ದು. ಬರ್ಬೇಕಾದ್ರೆ ಒಂದು ಜ್ಯೂಸ್, ಅದು ಸಣ್ಣ ಐಸ್ ಕ್ರೀಮ್, ಆತರ ಕಪ್ ಐಸ್ ಕ್ರೀಮ್ ತಿಂದು ಬರ್ತಾ ಇದ್ದದೆಲ್ಲ ಸಣ್ಣ ಇರುವ ನೆನಪುಗಳು ಎನಿಸ್ಕೊಳ್ಳಕ್ಕೆ ತುಂಬಾ ಖುಷಿ ಅಲ್ವಾ? ಕರೆಕ್ಟ್ ಆಗಿ ಬಿಸಿ ಆದ್ರೆ ಸಾಕು. ಈಗ ಬಿಸಿ ಆಗಿದೆ, ನಾನು ಇದನ್ನ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ತೇನೆ. ಬಿಸಿ ಇರುವಾಗ್ಲೇ ಇದನ್ನ ನಾವು ಪೌಡರ್ ಮಾಡ್ಕೊಳ್ಬಾರ್ದು. ಒಂದ್ ಸ್ವಲ್ಪ ತಣ್ಣಗಾಗುವವರೆಗೆ ವೇಟ್ ಮಾಡಿ. ಪೌಡರ್ ಅಂದ್ರೆ ಫುಲ್ ತಣ್ಣಗೂ ಆಗ್ಬಾರ್ದು. ಹೌದು, ಸ್ವಲ್ಪ ತಣ್ಣಗಾಗ್ಬೇಕಂದ್ರೆ ನಾವು ಕೈಯಲ್ಲಿ ಮುಟ್ಲಿಕ್ಕೆ ಹೇಗೆ ಆಗ ಅದನ್ನ ಪೌಡರ್ ಮಾಡ್ಕೊಳ್ಬೇಕು. ಡ್ರೈ ಫ್ರೂಟ್ಸ್ ಗಳನ್ನ ಹಾಕೊಂಡು ಅದಕ್ಕೇನೆ ಮಿಕ್ಸ್ ಮಾಡ್ತೀರಾ? ಡ್ರೈ ಫ್ರೂಟ್ ಒಟ್ಟಿಗೆ ಪೌಡರ್ ಮಾಡ್ಕೊಳ್ತೇನೆ. ಹೌದು, ಯಾಕಂದ್ರೆ ಮೋದಕದ ಮೌಲ್ಡ್ ಅಲ್ಲಿ ಕರೆಕ್ಟ್ ಆಗಿ ಕೂತ್ಕೊಳ್ಳುದಿಲ್ಲ ಮೌಲ್ಡ್ ಅಲ್ಲಿ. ಹಾಗಾಗಿ ಪೌಡರ್ ಮಾಡಿದ್ರೆ, ಮತ್ತೆ ಕೆಲವರೆಲ್ಲ ಮಕ್ಕಳು ಹೆಕ್ಕಿ ಇಡ್ತಾರೆ ಈ ಡ್ರೈ ಫ್ರೂಟ್ಸ್ ಗಳನ್ನ. ಹೀಗೆ ಪೌಡರ್ ಮಾಡಿದ್ರೆ ಗೊತ್ತು ಸಹ ಆಗುದಿಲ್ಲ ಅಲ್ಲ.
ಹೈಡ್ ಮಾಡಿದೆ. ಇನ್ನೂ ತಲೆಯಲ್ಲಿ ಓಡ್ತಾ ಇದೆ ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತೇಳಿ. ಇನ್ನು ಕರೆಕ್ಟ್ ನೋಡಿದ ಬಂತಲೇ ಅದು ಪಿಕ್ಚರ್ ಗೊತ್ತಾಗ್ತದೆ. ಕರೆಕ್ಟ್ ಆಗಿ ಸ್ವಲ್ಪ ತಣ್ಣಗಾಗ್ಲಿ. ಓಕೆ ದಿವ್ಯಾ, ಈಗ ಸ್ವಲ್ಪ ತಣ್ಣಗಾಗಿದೆ ಇದು. ಇದನ್ನ ನಾನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ನೋಡಿ ಕ್ರಿಸ್ಪಿನೆಸ್ ನಿಮ್ಗೆ ಫೀಲ್ ಆಗ್ತದೆ ನೋಡಿ ಆ ಸೌಂಡ್ ಅಲ್ಲಿ. ಹೌದು, ಹಾಗೆ ತುಂಬಾ ತಣ್ಣಗಾಗಬಾರ್ದು ಅಂತ ಅದಕ್ಕೆ ನಾನು ಹೇಳಿದ್ದು. ಬೇರೆ ಏನೆಲ್ಲ ಡಿಫ್ರೆಂಟ್ ಆಗಿ ಮಾಡ್ತೀರಾ ನೀವು ಹೀಗೆ ಮೋದಕ? ಬೇರೆ ಯಾವ್ದೆಲ್ಲ ಸ್ಪೆಷಲ್? ಅವಲಕ್ಕಿ ಮೋದಕ ಮಾಡಬಹುದು. ಅದು ಅಲ್ಲದೆ ಪನೀರ್ ಮೋದಕ ತುಂಬಾನೇ ಚೆನ್ನಾಗಿರ್ತದೆ. ಹೌದು, ಡ್ರೈ ಫ್ರೂಟ್ಸ್ ಗಳನ್ನ ಹಾಕಿದೆ ನೋಡಿ. ಒಂದು ಸುತ್ತಿದ್ದನ್ನ ನಾನು ಮಿಕ್ಸರಿ ಜರಿಯಾಗಿ ಪೌಡರ್ ಮಾಡ್ತೀನಿ. ಫುಲ್ ಸಣ್ಣಗೆ ಏನು ಪೌಡರ್ ಬೇಕಂತಿಲ್ಲ. ಈಗ ಪೌಡರ್ ಮಾಡಿದಂತ ಮಿಶ್ರಣವನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ಬೌಲಿಗೆ. ಘಮ ಘಮ ನೋಡಿ ಡ್ರೈ ಫ್ರೂಟ್ಸ್. ಈಗ ನಿಮ್ಗೆ ಇದು ಓಟ್ಸ್ ಅಂತ ಗೊತ್ತೇ ಆಗುದಿಲ್ಲ. ನಂತರ ಇದಕ್ಕೆ ನಾವು ಇಟ್ಟಂತಹ ಏಲಕ್ಕಿಯ ಪೌಡರ್, ಬೆಲ್ಲವನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳುವ. ಹೀಗೆ ನೀರ್ ಬೆಲ್ಲವೇ ಯೂಸ್ ಮಾಡಿದ್ರೆ ಒಳ್ಳೆ. ನಾನು ಜೋನಿ ಬೆಲ್ಲವನ್ನ ಯೂಸ್ ಮಾಡಿದ್ದೇನೆ. ಜೋನಿ ಬೆಲ್ಲ ಇಲ್ಲ ಹೇಳುವವರು ಸಿರಪ್ ಅನ್ನ ಪಾಕ ಬರ್ಬೇಕಂತ ಏನಿಲ್ಲ, ಸಿರಪ್ ಮಾಡಿ ಹಾಕಿದ್ರೆ ಸಾಕು. ಇದನ್ನ ನೋಡಿ ಲಡ್ಡು ಕನ್ಸಿಸ್ಟೆನ್ಸಿ ಸಹ ಬರ್ತದೆ ಇದು. ಹಾಗೆ ಅದಕ್ಕೆ ಮತ್ತೆ ಪೌಡರ್ ನಾವು ಇದು ಹಾಕಿದ್ರೆ ಸಿರಪ್ ಹಾಕಿದ ಕೂಡಲೇ ಮಿಕ್ಸ್ ಆಗ್ತದೆ. ಅಥವಾ ಪುಡಿ ಬೆಲ್ಲ ಹಾಕುವವರು ಸಹ ಬಿಸಿ ಇರುವಾಗಲೇ ಹಾಕೊಂಡ್ರೆ ಓಟ್ಸ್ ಅನ್ನ ನೀರಾಗ್ತದಲ್ಲ, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಹಾಕೊಂಡ್ರೆ ನೀರಾಗ್ತದೆ. ನಂತರ ಅದನ್ನ ನಾವು ಮಾಡ್ಕೊಳ್ಬಹುದು. ಎಷ್ಟೊಂದು ವಿಧಾನ ಇದೆ ದಿವ್ಯಾ, ಮಾಡ್ಲಿಕ್ಕೆ ಒಂದು ನಮ್ಗೆ ಕುತೂಹಲ, ಕಲಿಯುವ ಕುತೂಹಲ ಬೇಕು. ನಿಜವಾಗ್ಲು ಇಂಟ್ರೆಸ್ಟ್ ಯಾವುದಕ್ಕೂ ಅಷ್ಟೇ ಅಲ್ವಾ, ಇಂಟ್ರೆಸ್ಟ್ ಇಲ್ಲದಿದ್ರೆ ವೇಸ್ಟ್. ನಿಜವಾಗ್ಲು ನೋಡಿ ಈ ತರ ಮಿಕ್ಸ್ ಆಯ್ತಲ್ಲ. ಈಗ ನಾನು ಈ ಮೌಲ್ಡ್ ಅನ್ನ ತಗೊಳ್ತೇನೆ. ಇದು ರೆಗ್ಯುಲರ್ ಆಗಿ ಎಲ್ಲ ಶಾಪ್ ಗಳಲ್ಲಿ ಸಿಗ್ತದೆ. ಸ್ವಲ್ಪ ಇದಕ್ಕೆ ತುಪ್ಪವನ್ನ ನಾನು ಗ್ರೀಸ್ ಮಾಡ್ಕೊಂಡೆ ನೋಡಿ. ಒಂದು ಬೆರಳಿನಿಂದ ಗ್ರೀಸ್ ಮಾಡ್ಕೊಂಡು ಅದಕ್ಕೆ ಹೌದು ಫಿಲ್ ಮಾಡಿದ್ರೆ ಆಯ್ತು ನೋಡಿ. ಹೀಗೆ ಓಟ್ಸ್ ಇದೆ ಅಂತಾನು ನಿಮ್ಗೆ ಅನ್ಸೋದಿಲ್ಲ. ನಿಮ್ಮ ಸಿಹಿಗೆ ಅನುಸಾರವಾಗಿ ಬೆಲ್ಲವನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಸಪೋಸ್ ಬೆಲ್ಲ ಬೇಡ ಹೇಳುವವರು ಸಕ್ಕರೆ ಪುಡಿಯನ್ನ ಹಾಕೊಳ್ಬಹುದು, ಅವರವರ ಇಷ್ಟ ಅದು. ಮಹಾರಾಷ್ಟ್ರಗಳಲ್ಲಿ ಮೋದಕ ಅಂದ್ರೆ ತುಂಬಾನೇ ಫೇಮಸ್. ಎಲ್ಲರೂ ಪ್ರತಿ ಮನೆಯಲ್ಲಿ ಸಹ ಅದನ್ನ ಮಾಡ್ತಾರೆ. ಗಣಪತಿಯನ್ನ ಕೂರಿಸ್ತಾರಲ್ಲ, ಬಾಲಗಂಗಾಧರ ತಿಲಕರು ಒಗ್ಗಟ್ಟಿಗೋಸ್ಕರ ಗಣೇಶ ಚತುರ್ಥಿಯನ್ನ ಪ್ರಾರಂಭಿಸಿದ್ದು. ಈಗ ಅದೊಂದು ಸಾರ್ವಜನಿಕ ವಲಯದಲ್ಲಿ ಒಂದು ತುಂಬಾನೇ ಟ್ರೆಂಡಿಂಗ್ ಅಲ್ಲ. ಅದೇ ರೀತಿ ಇವಾಗ ನೋಡಿ ಚೌತಿಯ ದಿನ ಒಂದು ಚಂದ್ರನನ್ನು ನೋಡಬಾರ್ದು ಅನ್ನುವಂತ ಒಂದು ಮಾತಿದೆ ಅಲ್ವಾ. ಸೊ ನೀವ್ ಯಾವತ್ತಾದ್ರೂ ಚಂದ್ರನನ್ನು ನೋಡಿದೀರಾ? ಏನಾದ್ರೂ ಅನುಭವ ಇದೆಯಾ? ನಾವು ನೋಡಬಾರ್ದು ಅಂತ ಎಣಿಸ್ಕೊಂಡು ಹೊರಗೆ ಕಣ್ಣಿಗೆ ಕಾಣೋದು ಖಂಡಿತ. ನನ್ ಮಗ ಒಂದ್ 2 ಸರ್ತಿ ಹೇಳಿದಾನೆ, ಅಮ್ಮ ಇವತ್ತು ಚಂದ್ರ ನೋಡಿ ಅಮ್ಮ ಅಂತ. ಅವನು ನೋಡಿದಾನೆ. ಆಮೇಲೆ ಅವನಿಗೆ ಟೆನ್ಷನ್, ಅಮ್ಮ ನಮ್ಗೆ ಏನಾದ್ರೂ ಅಪವಾದ ಬರ್ತದೆ, ಏನಾದ್ರೂ ಆಗಿದೆ ಹಾಗೆ. ನನ್ಗೆ ಅಂದ್ರೆ ಆತರ ಏನು ಫೀಲ್ ಆಗ್ಲಿಲ್ಲ. ಅಂದ್ರೆ ನಾನಷ್ಟು ಮನ್ಸಿಗೆ ತಗೊಳ್ಳಿಲ್ಲ. ಹೆಚ್ಚಿನವ್ರು ಏನ್ ಮಾಡ್ತಾರೆ, ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಆಗ್ತದೆ ಅಂತ ಹೋದ್ರೆ ಖಂಡಿತ ಆಗ್ತದೆ. ಯಾವ್ದು ಸಹ ಹಾಗೆ ಅಲ್ಲ, ನಾವು ಹೆದ್ರಿ ಹೋದಾಗ ಅದೇ ಅಷ್ಟೇ. ಸೊ ಸ್ವಲ್ಪ ಪ್ರೆಸ್ ಮಾಡ್ತಾ ಫಿಲ್ ಮಾಡ್ಬೇಕು. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಮೋದಕ ರೆಡಿ ಆಯ್ತಲ್ಲ. ಮನೆಗೆ ಹೋಗಿ ಮಾಡ್ತೀರಾ? ನಿಜ, ಅದೇ ನಾನು ಎನಿಸ್ತಾ ಇದ್ದೆ ಈ ಸಲ ಮಾಡ್ಲೇಬೇಕು ಅಂತ ಹೇಳಿ. ತುಂಬಾ ಈಸಿ ಇದೆ ಅಲ್ಲ. ಈಸಿ ಇದೆ. ಅವಲಕ್ಕಿಯಿಂದ ಸಹ ನಾವು ಮೋದಕ ಮಾಡ್ಕೊಳ್ಳಬಹುದು. ಓಟ್ಸ್ ಹಾಕುವ ಬದಲಿಗೆ ಅವಲಕ್ಕಿ ಯೂಸ್ ಮಾಡ್ಕೊಳ್ಳೋದು. ಅದೇ ರೀತಿ ಪೌಡರ್ ಮಾಡ್ಕೊಂಡ್ರೆ ಆಯ್ತು. ಓಕೆ. ಡ್ರೈ ಫ್ರೂಟ್ಸ್ ಗಳನ್ನ ಹಾಕಿ ಸ್ವಲ್ಪ ಡೆಸಿಕೇಟೆಡ್ ಕೊಕೊನಟ್ ಅಂದ್ರೆ ಕೊಬ್ಬರಿಯನ್ನು ಸಹ ಯೂಸ್ ಹಾಕೊಳ್ಳಬಹುದು. ಅದು ಕೂಡ ಪೌಡರ್ ಮಾಡುವಾಗ ಹಾಕಬೇಕು. ಹೌದು. ಡೆಸಿಕೇಟೆಡ್ ಕೊಕೊನಟ್ ಅಂದ್ರೆ ನಿಮಗೆ ಪ್ಯಾಕೆಟ್ ಅಲ್ಲಾದ್ರೆ ಡೈರೆಕ್ಟ್ ಸಿಗ್ತದೆ. ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದಾದ್ರೆ ಒಂದು ಸುತ್ತು ಅದು ಸಹ ಫ್ರೈ ಮಾಡ್ಕೊಂಡು ಮತ್ತೆ ಪೌಡರಿಗೆ ಹಾಕಬೇಕು ಅಷ್ಟೇ. ಎಷ್ಟೆಲ್ಲ ತುಂಬಾ ಈಸಿಯಲ್ಲಿ ಮಾಡ್ಬೋದಲ್ಲ. 100% ದಿವ್ಯಾ.
ಅದೇ ಐಡಿಯಾ ಬೇಕು ಹೇಳೋದು ಅಷ್ಟೇ. ಕೆಲವರಿಗೆ ಅಡುಗೆ ಅಂದ್ರೇನೆ ಟೆನ್ಷನ್ ಆಗಿ ಬಿಡುತ್ತೆ. ಸೊ ಮಾಡೋದು ನಿಜ, ಹಬ್ಬ ಬಂತಂದ್ರೆ ಕೂಡ ಅಷ್ಟೇ, ಏನ್ ಮಾಡೋದು ಅದೇ ಟೆನ್ಷನ್ ಇರ್ತದೆ. ಸೊ ಅಂತದ್ರಲ್ಲಿ ಇಂಥದ್ದೆಲ್ಲ ಈಸಿ ಎಲ್ಲ ನೀವು ಹೇಳಿಕೊಟ್ರೆ ತುಂಬಾನೇ ಖುಷಿ ಅನಿಸ್ತದೆ. ಎಲ್ರು ಮಾಡಬಹುದಲ್ಲ? ಹೌದು. ಮತ್ತೆ ಇಂಗ್ರೀಡಿಯೆಂಟ್ಸ್ ಹ್ಯಾಂಡಿ ಆಗಿರ್ತದೆ, ಕಿಚನ್ ಅಲ್ಲಿ ಇರ್ತದೆ. ಹೌದು, ಏನು ಪಟ್ಟ ಹೊರಗೆ ಹೋಗಿ ತರಬೇಕಂತ ಇಲ್ಲ. ಆದಷ್ಟು ಮನೆಯಲ್ಲಿ ಇರುವಂತಹ ವಸ್ತುಗಳ ಜಾಸ್ತಿ ಐಟಮ್ಸ್ ಇಲ್ಲ ನೋಡಿ ಇದರಲ್ಲಿ. ಡ್ರೈ ಫ್ರೂಟ್ಸ್ ಅಂತ ಇರ್ತದೆ ಮನೆಯಲ್ಲಿ. ಸಪೋಸ್ ಪಿಸ್ತಾ ಇಲ್ಲ ಅಂತ ಹೇಳಿದ್ರು ಏನೋ ಟೆನ್ಷನ್ ಇಲ್ಲ, ಇದ್ದಂತಹ ಸ್ಕಿಪ್ ಮಾಡಿದ್ರೆ ಅಷ್ಟೇ. ಎಸ್ ನೋಡಿ, ಗಣಪತಿಗೂ ಕೂಡ ತುಂಬಾನೇ ಖುಷಿ ಆಗ್ಬೋದು, ಯಾಕಂದ್ರೆ ಡಿಫ್ರೆಂಟ್ ಆಗಿ ಓಟ್ಸ್ ಅಲ್ಲಿ ಮಾಡ್ತಾ ಇದ್ದೇವಲ್ವಾ. ಯಾವಾಗ್ಲೂ ಕೊಡುವುದೇ ಇದು ಮೋದಕ ಒಂದೇ ತರ ಇದ್ರು ದೇವರಿಗೂ ಬೇಸರ. ಹೌದು, ನಮಗೂ ಒಂಥರ ಖುಷಿನೇ, ಡಿಫ್ರೆಂಟ್ ಆಗಿ ಮಾಡಿದ್ದೇವೆ ಅನ್ನೋದು. ದೇವರ ಹೆಸರಲ್ಲಿ ತಿನ್ನೋದು ನಾವೇ ಅಲ್ಲ. ಆಮೇಲೆ ಪರಿಮಳ ಅಂತೂ ತುಂಬಾನೇ ಬರ್ತಾ ಇದೆ. ಓಕೆ ವೀಕ್ಷಕರೇ, ಈಗ ನಾನು ಟೇಸ್ಟ್ ಮಾಡ್ತೇನೆ. ನಮ್ಮ ಅಶ್ವಿನಿ ಮೇಡಮ್ ಮಾಡಿರುವಂತಹ ಡಿಫ್ರೆಂಟ್ ಆಗಿರುವಂತಹ ಈ ಓಟ್ಸ್ನ ಮೋದಕವನ್ನು ಹೇಗಿದೆ ಅಂತ ಹೇಳ್ತೇನೆ, ಟೇಸ್ಟ್ ಮಾಡಿ. ಸಖತ್ತ ನಿಜವಾಗ್ಲು, ಯಾಕಂದ್ರೆ ಇದ್ರಲ್ಲಿ ಓಡಿಸೋದಂತೂ ಸ್ವಲ್ಪನೂ ಗೊತ್ತಾಗುದಿಲ್ಲ. ನಾವು ಗಜ್ಜೆ ಎಲ್ಲ ತಿನ್ನುವಾಗ ಹೇಗೆ ಒಳಗಡೆ ಎಲ್ಲ ಹಾಕಿರ್ತದೆ, ಗಜ್ಜೆದು ಟೇಸ್ಟ್ ಹೇಗಿರ್ತದೆ ಸೇಮ್ ಹಾಗೇನೆ ಇದೆ. ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿದೆ. ಥ್ಯಾಂಕ್ ಯು. ಓಡಿಸಿದ್ರೆ ಏನು ಗೊತ್ತಾಗ್ತಿಲ್ಲ, ಅದೇ ನಂಗೆ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಅಷ್ಟು ಓಟ್ಸ್ ಹಾಕಿದಿರಿ, ಜಾಸ್ತಿ ಯೂಸ್ ಮಾಡಿರುವಂತದ್ದು ಮೇನ್ ಇಂಗ್ರೀಡಿಯೆಂಟ್ಸ್ ಓಟ್ಸ್ ಆಗಿದೆ. ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದೀರಿ, ಮತ್ತೆ ಇದು ಏಲಕ್ಕಿ ಹಾಕಿದ್ದೀರಲ್ಲ, ಅದು ಫ್ಲೇವರು ತುಂಬಾ ಟೇಸ್ಟ್ ಆಗಿದೆ. ಎಸ್ ವೀಕ್ಷಕರೇ, ತುಂಬಾನೇ ಟೇಸ್ಟ್ ಆಗಿದೆ. ಇಂತಹ ಒಂದು ಟೇಸ್ಟಿ ರೆಸಿಪಿಯನ್ನು ನಮ್ಮ ಅಶ್ವಿನಿ ಮೇಡಮ್ ನಮಗೆ ಹೇಳಿಕೊಟ್ಟಿದ್ದಾರೆ, ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಮೇಡಮ್, ಇಂತಹ ಒಂದು ಡಿಫ್ರೆಂಟ್ ಆಗಿರುವಂಥ ಈ ಒಂದು ಗೌರಿ ಗಣೇಶ ಹಬ್ಬದ ದಿನ ನೀವು ನಮಗೆ, ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ಟಿದ್ದೀರಾ ಈ ಮೋದಕವನ್ನು. ತುಂಬ ಥ್ಯಾಂಕ್ಸ್ ನಿಮಗೆ. ವೆಲ್ಕಮ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ವಿಶೇಷ ಗೌರಿ ಗಣೇಶ ಹಬ್ಬದ ಸಂಚಿಕೆಯಲ್ಲಿ ನಮ್ಮ ಅಶ್ವಿನಿ ಮೇಡಮ್ ಅವರು ಓಟ್ಸಿನಿಂದ ಮೋದಕವನ್ನು ಹೇಳಿಕೊಟ್ಟಿದ್ರು. ಡಿಫ್ರೆಂಟ್ ಆಗಿತ್ತು, ತುಂಬ ಟೇಸ್ಟ್ ಕೂಡ ಆಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಈಸಿ ಆಗಿದೆ ಇದು. ಸೊ ಇವತ್ತಿನ ಈ ಸಂಚಿಕೆಯನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದಿನ ಹೊಸ ಸಂಚಿಕೆಯಲ್ಲಿ ನಾನು ಅಶ್ವಿನಿ ಮೇಡಮ್ ಅವರು ಬರ್ತೇವೆ ಹೊಸ ರೆಸಿಪಿ ಜೊತೆ. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮೆಲ್ಲರ ನೆಚ್ಚಿನ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲ್, ಸುಭಾಸ್ ನಗರ, ಶಂಕರ್ಪುರ, ಕಟ್ಪಾಡಿ. ಧನ್ಯವಾದಗಳು. ಹೋಟೆಲ್ ಮಂದಾರ ಕಾಪು ಅರ್ಪಿಸುವ ಸ್ಪಂದನ ಸವಿರುಚಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಮಹಿಮಾ ಇಂಡಸ್ಟ್ರೀಸ್, ಸುಭಾಸ್ ನಗರ, ಉಡುಪಿ.